ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಕಾಮಗಾರಿ ನಡೆಸುವ ವೇಳೆ ಮಾಣಿ ಗ್ರಾಮದ ಅರ್ಬಿ ಪ್ರದೇಶದಲ್ಲಿ ರಸ್ತೆಯನ್ನ ಅಗೆದು ಅದರ ಮಧ್ಯಭಾಗದಲ್ಲಿ ಪೈಪ್ ಅಳವಡಿಕೆ ಮಾಡಿ ವ್ಯವಸ್ಥಿತವಾಗಿ ಮುಚ್ಚದ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸಿ ಈ ಭಾಗದ ಜನರು ಪ್ರತಿಭಟನೆಗೆ ಮುಂದಾದ ಘಟನೆ ಫೆಬ್ರವರಿ 3ರಂದು ನಡೆದಿದೆ. ಬಂಟ್ವಾಳ ತಾಲೂಕಿನ ಶಂಭೂರು ಅಣೆಕಟ್ಟಿನಿಂದ ಪುತ್ತೂರು ಸುಳ್ಯ ಕಡೆಗೆ ನೀರು ಸರಬರಾಜು ಮಾಡುವ ಬಹುಗ್ರಾಮ ಕುಡಿಯುವ ಯೋಜನೆ ಆರಂಭವಾಗಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೆದ ರಸ್ತೆ ಮಾಣಿ, ಲಕ್ಕಪ್ಪಕೋಡಿ, ಅರ್ಬಿ, ಕಡಮಡ್ಕ ಮೂಲಕ ಬರಿಮಾರು ಸಂಪರ್ಕ ರಸ್ತೆಯಾಗಿದೆ. ಆದರೆ ಇದು ಇಂದಿಗೂ ಕಚ್ಚಾ ರಸ್ತೆಯಾಗಿ ಉಳಿದಿದೆ. ಮಳೆ ಬಂದರೆ ಕೆಸರುಮಯವಾಗಿ ರಸ್ತೆಯಲ್ಲಿ ವಾಹನ ಸಂಚಾರವೇ ದುಸ್ತರವಾಗುತ್ತದೆ. ಆದರೆ ಇದೀಗ ಅದೇ ರಸ್ತೆಯಲ್ಲಿ ಬೃಹತ್ ಪ್ರಮಾಣದ ಪೈಪ್ಲೈನ್ ಹಾದು ಹೋಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವುದೇ ಕಷ್ಟಕರವಾಗುವ ಸಾಧ್ಯತೆ ಬಹಳಷ್ಟಿದೆ. ಆರಂಭದಲ್ಲಿ ಅಧಿಕಾರಿಗಳು ನೀಡಿದ ಭರವಸೆಯನ್ನ ಈಡೇರಿಸದ ಹಿನ್ನೆಲೆಯಲ್ಲಿ ಸ್ಥಳೀಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ತಿಳಿದ ಗುತ್ತಿಗೆ ವಹಿಸಿಕೊಂಡಿದ್ದ ಶಂಕರ ನಾರಾಯಣ ಕನ್ಸ್ಟ್ರಕ್ಷನ್ ಬೆಂಗಳೂರು ಇದರ ಪ್ರಾಜೆಕ್ಟ್ ಮ್ಯಾನೇಜರ್ ಶ್ರೀನಿವಾಸ ಕುಲಕರ್ಣಿಯವರು ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿ ರಸ್ತೆ ಮಧ್ಯೆ ಪೈಪ್ಲೈನ್ ಹೋಗಿರುವ ಪ್ರದೇಶವನ್ನ ಮಣ್ಣು ತೆಗೆದು ರೀಸೆಟ್ ಮಾಡಿಕೊಡುವುದಾಗಿ ಭರವಸೆಯನ್ನ ನೀಡಿದ್ರು. ಅಂದ್ರೆ ಅವರು ನಿನ್ನೆ ಇರ್ಲಿಲ್ಲ ಸರ್, ಮೀಟಿಂಗು ಸಡನ್ ಆಗಿ ಬಂದಿದೆ ಅಂತ ಅವರು, ಅದಕ್ಕಾಗಿ ಅವ್ರನ್ನ ಇದನ್ನ ಮಾಡ್ಕೊಂಡೆ ನಾನು ಕರ್ಕೊಂಡ್ ಬರ್ಬೇಕಂತ ಹೇಳಿ ಇದನ್ನ ಮಾಡ್ತಾ ಇದ್ದೆ ಸರ್. ನಮ್ಮ ಇಷ್ಟು ಜನರನ್ನು ಬಂದು ಇಷ್ಟೆಲ್ಲ ನಾವು 10 ಗಂಟೆಗೆ ಬಂದು ಈಗ ಗಂಟೆ 12 ಆಯಿತು. ಇಷ್ಟು ಜನರನ್ನು ನಿಲ್ಲಿಸಿ ನೀವು ಪೈಪು ಡ್ಯಾಮೇಜ್ ಆದರೆ ನೀವು ರೈಟಿಂಗ್ ಅಲ್ಲಿ ಕೊಟ್ಟರೆ ನಾವು ನಿಮ್ಮನ್ನು ಇಟ್ಕೊಳ್ಬಹುದು. ಮತ್ತೆ ಇನ್ನೊಂದು ನೋಡಿ, ಇದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಕನೆಕ್ಟ್ ಇರುವಂಥ ರೋಡು, ಗೊತ್ತಾಯ್ತಾ? ಈ ರೋಡನ್ನು ನಾವು ಡೆವಲಪ್ ಮಾಡ್ತೇವೆ. ಡೆವಲಪ್ ಮಾಡುವಾಗ ಇದರಲ್ಲಿ ಬೇಕಾದಷ್ಟು ಗಾಡಿ ವೆಹಿಕಲ್ ಹೋಗ್ತಾ ಇರ್ತದೆ ಅಲ್ವಾ? ನಾಳೆ ಡ್ಯಾಮೇಜ್ ಆಗಬಾರ್ದು ಅಂತ ಗ್ಯಾರಂಟಿ ಹೇಳಲಿಕ್ಕೆ ಬರೋದಿಲ್ಲ. ಇದು ಎಷ್ಟು ಪ್ರೆಷರಲ್ಲಿ ನೀರು ಹೋಗ್ತದೆ ಅಂತ ಹೇಳಿದರೆ ನಮಗೆ ಗೊತ್ತುಂಟು. ಏನಾದರೂ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆದರೆ ನೀವೇ ಜವಾಬ್ದಾರಿ, ಅದನ್ನೆಲ್ಲ ಕೊಡಬೇಕು. ಇನ್ನೊಂದು, ನಮಗೆ ಅಲ್ಲಿಂದ ಶುರು ಮಾಡಿದ್ದೀರಿ, ಅಲ್ಲಿ ಒಂದು ಕಾಂಕ್ರೀಟ್ ಹೊಡೆದಿದ್ದೀರಿ, ಈಗ ಇಲ್ಲಿ ಒಂದು ಹೊಡಿಲಿಕ್ಕೆ ರೆಡಿ ಉಂಟು. ಬಾಯಿಯಲ್ಲಿ ಹೇಳಿದರೆ ಬರುವುದೇ ಇಲ್ಲ, ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದೀವಿ. 3 ಪಂಚಾಯತಿಯಲ್ಲಿ ನಿಮ್ಮ ಹತ್ರ NOC ಇದ್ರೆ ತೋರಿಸಿ. NOC ಕೊಟ್ಟಿದ್ದಾರಂತ, ನೀವು NOC ತಗೊಳ್ಳೋದೇ ಅಲ್ಲ, ನೀವು ಲೆಟರ್ ಕೊಟ್ಟು NOC ತಗೊಳ್ಳಿಲ್ಲ ಸರ್, ನಾವು ಡೈರೆಕ್ಟ್ ಆಗಿ ಮತ್ತೆ ತಗೊಳ್ಳೋದೇ ಮಾಡಿದ್ದು ಸರ್. ಸರಿ, ಮೀಟಿಂಗ್ ಮಾಡಿದಿರಿ ನೋಡಿ, ಆಮೇಲೆ ಅವರಿಗೆ ನೋಡಿ ನೀವು ಮೀಟಿಂಗ್ ಮಾಡಿದ್ರು ಸರಿ, ತಪ್ಪಂತ ಹೇಳಿದ್ರು. ನೀವು ಕೆಲಸ ಮಾಡುವಾಗ ನಿಮ್ಮ ಸೇಫ್ಟಿಗೆ ನೀವು NOC ತಗೊಂಡು ಕೆಲಸ ಮಾಡಬೇಕಲ್ಲ. ಅಲ್ಲ, ಅವ್ರು ನಮ್ದು ಲೆಟರ್ ಅವ್ರು ತಗೊಂಡ್ರೆ ಸರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ತರ ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಕೊಡೋದು ಒಂದು ಲೆಟರ್ ಕೊಟ್ಟಿದ್ದಾರೆ ಸರ್. ನೀವು ಕೊಟ್ಟಿದ್ದಾರೆ? ಪಂಚಾಯತಿ ಕೊಟ್ಟಿದ್ದಾರೆ ಸರ್. ನೋಡಿ, ಆಯ್ತು, ಈಗ ಹಾಕಿದ್ದೀರಿ, ನಿಮಗೆ ನಮಗೆ ಗಲಾಟೆ ನ್ಯಾಯ ಬೇಡ. ನೀವು ಹಾಕಿದ್ದೀರಿ, ಒಂದಷ್ಟು ಖರ್ಚು ಮಾಡಿದ್ದೀರಿ, ನಿಮಗೆ ಅನ್ಯಾಯ ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ನೀವು ಈ ಸಾರ್ವಜನಿಕರಿಗೆ ರೈಟಿಂಗಲ್ಲಿ ಕೊಡಬೇಕು. ಏನಂತ, ನಾವು ಹಾಕಿದ ಪೈಪ್ಲೈನಲ್ಲಿ ಏನೇ ತೊಂದರೆ ಆದರೂ ಸಹ ಸಾರ್ವಜನಿಕರಿಗೆ ಅಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ನಾವೇ ಜವಾಬ್ದಾರರು ಅಂತ ನೀವು ಲೆಟ್ರ್ ಕೊಡಬೇಕು. ಅದು ಕೊಟ್ಟ ನಂತರ ನೀವು ಕೆಲಸ ಮಾಡಬೇಕು. ಪಂಚಾಯತಿಗೆ ಬೇಡ, ಪಂಚಾಯತಿಗೆ ನೀವು ಕೊಟ್ಟಿದ್ದೀರಲ್ವಾ, ನಮಗೆ ಸಾರ್ವಜನಿಕರಲ್ಲಿ ಯಾರಾದರೂ ಒಬ್ಬರು ಇದ್ದಾರೆ, ಅವ್ರ ಹತ್ರ ಕೊಡಿ. ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಮಾತ್ರ ನಿಮ್ಮನ್ನು ಹಿಡ್ಕೊಳ್ಳಿಕ್ಕೆ ಆಗ್ತದೆ. ಎಷ್ಟು ಫೀಟ್ ಆಗಲ್ಲ ತೆಗ್ದಿದ್ದೀರಿ ನೀವು? ನಾವು ತೆಗೆದಿದ್ದು 1.5 ಮೀಟರ್ ಸರ್. ಅದೇನಾ? 4 ಫೀಟ್, 6 ಫೀಟ್ ತೆಗಿದ್ದಾರೆ ಒಟ್ಟು ಟೋಟಲ್ 1.5 ಮೀಟರ್ ಅಂತ. ಸರಿ, 1.5 ಮೀಟರ್ ಅಲ್ವಾ? ನೀವು ಅಲ್ಲಿಂದ ಅಲ್ಲಿಯವರೆಗೆ ನಿಮ್ಮ ಎಷ್ಟು ಅಗಲ ಹೋಗಿದೆ ಅದನ್ನು ಮಣ್ಣು ಸರಿ ನಿಮ್ಮ ಮಿಷಿನಲ್ಲಿ ತೆಗೆದು ಅದಕ್ಕೆ ರಿಟರ್ನ್ ಮಣ್ಣು ಹಾಕ್ತಾ ಇರುವಾಗ ನಿಮಗೆ ಮಾಡಲಿಕ್ಕೆ ಎಷ್ಟು ಅಲ್ಲಿಯವರೆಗೆ ಮಾತ್ರ. ಬಾಕಿದು ತೊಂದರೆ, ಬಾಕಿದು ನೀವು ನನಗೆ ಟೆಸ್ಟ್ ಆಗಿ ಕ್ಲಿಯರ್ ಮಾಡಿಕೊಟ್ಟರೆ ಸಾಕು, ಕೋರೆ ವೆಸ್ಟ್ ಆಗಿ ಕೊಟ್ಟರೆ ಸಾಕು, ಯಾಕಂದರೆ ಮಳೆಗಾಲದಲ್ಲಿ ಹೋಗುವ ಹಾಗೆ ಮಾಡಿಕೊಟ್ಟರೆ ಸಾಕು. ಇದನ್ನು ನೀವು ಕಾಂಕ್ರೀಟಿಗೆ ತೊಂದರೆ ಆಗಿದಾಗ ಮಾಡಿಕೊಡ್ತೀವಿ. ಈ ಸಂದರ್ಭದಲ್ಲಿ ನೇರಳಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ ಚೌಟ, ಉಪಾಧ್ಯಕ್ಷರಾದ ತನಿಯಪ್ಪ ಗೌಡ, ಮಾಣಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ನಾರಾಯಣ ಶೆಟ್ಟಿ ತೋಟ, ಬಿಜೆಪಿ ಮಂಡಲ ಕಾರ್ಯದರ್ಶಿ ಸನತ್ ಕುಮಾರ್ ರೈ ತುಂಬೆದಕೋಡಿ, ಮಾಣಿ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಭಂಡಾರಿ ಹಾಗೂ ಹಲವರು ಉಪಸ್ಥಿತರಿದ್ದರು.
ತಾಲೂಕು ಪಂಚಾಯತ್ನ ಇಂಜಿನಿಯರ್ ನಾಗೇಶ್ ಅವರು ರಸ್ತೆ ಕಾಂಕ್ರೀಟ್ ಮಾಡುವ ಮೊದಲು ಕಚ್ಚಾ ರಸ್ತೆ ಹೇಗಿರಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದರು. ಗುತ್ತಿಗೆ ವಹಿಸಿಕೊಂಡ ಕಂಪನಿ ಅಧಿಕಾರಿಗಳು ವ್ಯವಸ್ಥಿತ ರೀತಿಯಲ್ಲಿ ರಸ್ತೆ ಸರಿಪಡಿಸಿಕೊಡುವ ಭರವಸೆ ನೀಡಿದ ಬಳಿಕ ಸ್ಥಳೀಯರು ಒಪ್ಪಿಕೊಂಡು ಪ್ರತಿಭಟನೆ ಕೈಬಿಟ್ಟಿದ್ದು ಕಾಮಗಾರಿ ಕಾರ್ಯ ಮುಂದುವರೆದಿದೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.